ಸ್ಟಾಂಪ್ ಪೇಪರ್, 5 ಲಕ್ಷ ಇರ್ಬೇಕಾದ್ರೆ 2,500 ಸ್ಟಾಂಪ್ ಪೇಪರ್ ತರಬೇಕು. ಎಂತ ಅವಸ್ಥೆ ಸಿದ್ದರಾಮಯ್ಯರವರೇ, ಅವರಿಗೆ ಚಿನ್ನ. ಸಿದ್ದರಾಮಯ್ಯರವರೇ, ಬನ್ನಿ ಚುನಾವಣೆ ಎದುರಿಸುವ, ರಾಜೀನಾಮೆ ನೀಡಿ. ನಿಮಗೆ ಕರ್ನಾಟಕ ರಾಜ್ಯದ ಜನರು ಬುದ್ಧಿ ಕಲಿಸಲಿಕ್ಕಿದ್ದಾರೆ. ಬನ್ನಿ, ನಾವು ಕೂಡ ಸಿದ್ಧರಾಗಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಪ್ರತಿಯೊಬ್ಬ ಕೂಡ ಸಿದ್ಧರಾಗಿದ್ದಾನೆ. ರಾಜೀನಾಮೆ ಕೊಟ್ಟು ನೀವು ಚುನಾವಣೆ ಎದುರಿಸಿ ಎಷ್ಟು ಸೀಟುಗಳನ್ನು ಪಡೆಯುವುದನ್ನು ನಾವು ಕೂಡ ನೋಡ್ತೇವೆ. ನಿಮ್ಮ ಈ ಒಂದು ನೀಚೆಗೆಟ್ಟಂತಹ ರಾಜಕೀಯವನ್ನು ಮಾಡುವ ಬಿಟ್ಟು ಬಡವರ್ಗದ ಜನರ ಕಣ್ಣೀರನ್ನು ಒರೆಸುವಂತ ಕೆಲಸವನ್ನು ಮಾಡಲಿ, ಅದನ್ನು ಜನ ಬಯಸ್ತಿದ್ದಾರೆ. ಅದನ್ನು ಬಿಟ್ಟು ಒಂದು ನಿವೇಶನ, ಒಂದು ಭೂಮಿ ಖರೀದಿಸಿದರೆ ಸ್ಟಾಂಪ್ ಪೇಪರ್ ಡ್ಯೂಟಿಯನ್ನು ಜಾಸ್ತಿ ಮಾಡ್ತೀರಿ. ಯಾವ ರೀತಿಯ ನೈತಿಕತೆ ಉಂಟು? ಅವರ ಹಣದಲ್ಲಿ ನೀವು ರಾಜಕೀಯ ಮಾಡ್ತೀರಿ. 2,000 ಕೊಡ್ತೀರಿ, ಅಲ್ಲಿಂದ 10,000 ತೆಗೆಯುವಂತ ಪರಿಸ್ಥಿತಿ ರಾಜ್ಯದಲ್ಲಿ ಆಗ್ತಾ ಉಂಟು. ಎಲ್ಲರೂ ಕಣ್ಣೀರಲ್ಲಿ ಕೈ ಹೋಗಿ ತೊಳೆಯುವಂತ ಪರಿಸ್ಥಿತಿಯಲ್ಲಿ ಕೂಡಿ ಹಾಕಿದ್ದೀರಿ. ಬಂದು ಸಿದ್ದರಾಮಯ್ಯರವರೇ, ಜನರು ಕೇಳ್ತಿದ್ದಾರೆ ನಿಮ್ಮ ಹತ್ರ, ಇದಕ್ಕೆಲ್ಲ ನ್ಯಾಯ ಯಾವಾಗ ಕೊಡ್ತೀರಿ? ಇದನ್ನು ಯಾವಾಗ ಸರಿ ಮಾಡ್ತೀರಿ? ಸಾಧ್ಯವಿಲ್ಲ, ಬಿಟ್ಟು ಬಿಡಿ, ರಾಜೀನಾಮೆ ಕೊಟ್ಟು ಬನ್ನಿ. ಚುನಾವಣೆ ಎದುರಿಸುವ ಕಾರ್ಯಕರ್ತರು ನಿಮಗೆ ನಿಜವಾದ ಪಾಠ ಕಲಿಸ್ತಾರೆ. ರಾಜ್ಯದ ಜನರು ಕಾಯ್ತಿದ್ದಾರೆ ನಿಮ್ಮ ರಾಜೀನಾಮೆಯನ್ನು. ಅದನ್ನು ಬಿಟ್ಟು ಇಂತಹ ನೀಚ ಕೆಲಸಗಳಿಗೆ ಕೈ ಹಾಕ್ತಾರೆ. ಅದೇ ರೀತಿ ಅಭಿವೃದ್ಧಿಯನ್ನು ಕೇಳುವಾಗ ಎಲ್ಲಿ ನಿಮ್ಮ ಅಭಿವೃದ್ಧಿ ಕೇಳ್ತಾನೆ? ಜನರು ನಿಮ್ಮದೇ ಸರ್ಕಾರದಲ್ಲಿರುವಂತ ನಿಮ್ಮದೇ ಸರ್ಕಾರ ಒಂದು ನಿಮ್ಮದೇ ಕಾರ್ಯಕರ್ತರು ಕೇಳ್ತಾರೆ, ಸಿದ್ದರಾಮಯ್ಯ ಅಭಿವೃದ್ಧಿ ಹೋಗುವಾಗ ನಮ್ಮ ರಸ್ತೆ ಆಗ್ತದೆ. ಅದಕ್ಕೆ ಉತ್ತರ ಇಲ್ಲ ನಿಮ್ಮ ಹತ್ರ. ಅದಕ್ಕೆ ಉತ್ತರ ಇಲ್ಲ. ಯಾವಾಗ ಅದಕ್ಕೆಲ್ಲ ಉತ್ತರ ಸಿಗ್ತದೆ? ಈ ಭಾಗದ ಶಾಸಕರು ಡಾಕ್ಟರ್ ಭರಶೆಟ್ಟಿ ಅವರು ಈ ಸಂದರ್ಭದಲ್ಲಿ ಕೂಡ ಈ ಭಾಗದ ಜನರಿಗೆ ಅಗತ್ಯ ಬಿದ್ದಂತ ಸಂದರ್ಭದಲ್ಲಿ ಅವರಿಗೆ ಬರುವಂತ ಪ್ರಾದೇಶಿಕ ಅಭಿವೃದ್ಧಿ ಪ್ರಾಧಿಕಾರದಿಂದ ಅವರಿಗೆ ಬರುವ ಸಂತಾನದಿಂದ ಆ ಹಣವನ್ನು ಜನರಿಗೆ ನೀಡುವಂತ ಸಂದರ್ಭ ಕೆಲಸವನ್ನು ಮಾಡ್ತಿದ್ದಾರೆ. ಅವರಿಗೆ ಬರುವಂತ ಅನುದಾನವನ್ನು ಆ ಚಿಕ್ಕ 2 ಕೋಟಿ, ವರ್ಷಕ್ಕೆ 2 ಕೋಟಿ ಬರ್ತದೆ. ಅದನ್ನು ಕೂಡ ಅದು ಕೂಡ ಸಾಕುದಿಲ್ಲ, ಅದನ್ನು ಕೂಡ ಕ್ಷೇತ್ರ ಜನರ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಕೊಡುವಂತ ಕೆಲಸವನ್ನು ಭರಶೆಟ್ಟರು ಮಾಡುವಾಗ ನಿಮ್ಮಂತ ಮುಖ್ಯಮಂತ್ರಿಗಳು ಇದ್ದು ಏನು ಪ್ರಯೋಜನ? ಸಿದ್ದರಾಮಯ್ಯರವರೇ, ಇದಕ್ಕೆಲ್ಲ ನ್ಯಾಯ ಬೇಕು. ಜನರು ನ್ಯಾಯವನ್ನು ಕೇಳ್ತಿದ್ದಾರೆ. ಇದಕ್ಕೆಲ್ಲ ನೀವು ಮಾರ್ಗ ಪಂಚಾಯತ್ ಕಾರ್ಯಕರ್ತರು ನಿಮ್ಮಲ್ಲಿ ಕೇಳ್ತಿದ್ದಾರೆ. ಅದೇ ರೀತಿ ನಾವು ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷೆ ಬಗ್ಗೆ ಮಾತಾಡಲೇಬೇಕು. ಬಡ ವರ್ಗದ ವೃದ್ಧರು ಅವರಿಗೆ ಬರುವಂತಹ ಪಿಂಚಣಿ ಹಣವನ್ನು, ಸಾಮಾಜಿಕ ನ್ಯಾಯದ ಪಿಂಚಣಿ ಯೋಜನೆ ಅಡಿಯಲ್ಲಿ ವೃದ್ಧರಿಗೆ ಬರುವಂತಹ ಹಣದಲ್ಲಿ ವೃದ್ಧರು ದೈನಂದಿನ ಕೆಲಸಗಳಿಗಾಗಿ ಆರ್ಥಿಕ ಹಣವನ್ನು ಉಪಯೋಗಿಸುತ್ತಿದ್ದರು. ಆದ್ರೆ ಇಡೀ ರಾಜ್ಯದಲ್ಲಿ 23 ಲಕ್ಷ ಪಿಂಚಣಿ ಯೋಜನೆಗಳನ್ನು ಬಂದ್ ಮಾಡಿದ್ದೀರಿ. ಬರುವಂತ ವೃದ್ಧರಿಗೆ ಬರುವಂತ ಹಣವನ್ನೇ ಬಂದ್ ಮಾಡಿಬಿಟ್ರೆ ಇದು ನಿಮ್ಮ ಸಾಧನೆಯಾ? ಸಿದ್ದರಾಮಯ್ಯರವರೇ, ಒಟ್ಟು 9 ಲಕ್ಷಕ್ಕಿಂತ ಹೆಚ್ಚು ತಿರಸ್ಕಾರ ಮಾಡಿದ್ದೀರಿ. ಯಾವುದು ಕೇಳಿದ್ರೆ ವೃದ್ಧಾಪ್ಯ ವೇತನವನ್ನು 9 ಲಕ್ಷಕ್ಕಿಂತ ಹೆಚ್ಚಿನ ಇದನ್ನು ಸುತ್ತೋಲೆಯನ್ನು ಹೊರಡಿಸಿದ್ದೀರಿ, ಅದನ್ನು ಕ್ಯಾನ್ಸಲೇಷನ್ ಮಾಡಿದ್ದೀರಿ. ಇದು ನೀವು ಬಡ ವರ್ಗದ ವೃದ್ಧರಿಗೆ ಕೊಡುವಂತ ಗೌರವ, ಅವರ ಮೇಲೆ ನಿಮಗೆ ಕಾಳಜಿಯ? ಸಂಧ್ಯಾ ಸುರಕ್ಷೆಯಲ್ಲಿ 14 ಲಕ್ಷಕ್ಕಿಂತ ಹೆಚ್ಚಿನ ಜನರಿಗೆ ಈಗಾಗಲೇ ನೀವು ತಿರಸ್ಕಾರ ಮಾಡುವಂತ ಸುತ್ತೋಲೆಯನ್ನು ಕೂಡ ಕಳಿಸಿದ್ದೀರಿ. ಇದು ನಿಮ್ಮ ಸಾಧನೆಯಾ? ಜನರು ಕಾಯ್ತಿದ್ದಾರೆ. ಇದಕ್ಕೆಲ್ಲ ಯಾವ ನೀವು ಮುಕ್ತಿ ಕೊಡ್ತಾರೆ? ಭಾರತೀಯ ಜನತಾ ಪಾರ್ಟಿಯ ಆಗ್ರಹ 911 ಏಕ ನಿವೇಶನ ಮಂಜೂರಾತಿ ಪತ್ರವನ್ನು ಈ ಹಿಂದೆ ಪಂಚಾಯತ್ನಲ್ಲಿ ಕೊಡ್ತಿದ್ದೀರಿ, ಅದನ್ನು ಪುನರಭಿಯಾಗಿ ಸ್ಟಾರ್ಟ್ ಮಾಡಲೇಬೇಕು. ಅದೇ ರೀತಿಯಲ್ಲಿ ಅಕ್ರಮ ಸಕ್ರಮದಲ್ಲಿ 5 ಲಕ್ಷ ಅರ್ಜಿಯನ್ನು ನೀವು ತಿರಸ್ಕಾರ ಮಾಡಿದ್ದೀರಿ, ಅದನ್ನು ಸರಿ ಮಾಡಿಸಲೇಬೇಕು. ಏನು ಸರ್ಕಾರಿ ಭೂಮಿಯಲ್ಲಿ ರೈತರು ಸರ್ಕಾರಿ ಭೂಮಿಯಲ್ಲಿ ಆ ಒಂದು ಅಕ್ರಮ ಸಕ್ರಮದಲ್ಲಿ ರೈತರು ಕೆಲಸ ಮಾಡಿದಂತಹ ಜಾಗಕ್ಕೆ ಮಂಜೂರಾತಿ ನೀಡುವುದಿಲ್ಲ, ಅದನ್ನು ಸರಿ ಮಾಡ್ತಾರೆ. ಅದನ್ನು ಜನರು ಕೇಳ್ತಿದ್ದಾರೆ. ಕಾರ್ಯಕರ್ತರು ಪ್ರತಿ ಪಂಚಾಯತ್ ವ್ಯಾಪ್ತಿಯಲ್ಲೂ ಕೂಡ ಜಿಲ್ಲೆಯಾದ್ಯಂತ ನಾವು ಹೋರಾಟವನ್ನು ಎಲ್ಲ ರೀತಿಯ ಸಹಕಾರವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ನಮಗೆ ನೀಡ್ತಾ ಉಂಟು. ಎಲ್ಲ ರೀತಿಯ ಸಹಕಾರದೊಟ್ಟಿಗೆ ಆದಷ್ಟು ಬೇಗ ನ್ಯಾಯ ಭಾಗಿಸಿಕೊಳ್ಳುವ ಜನತಾ ಪಾರ್ಟಿ ಆಗ್ರಹ ಕೂಡ ಇದೆ. ಇದನ್ನೆಲ್ಲ ಸರಿ ಆಗ್ರಹ ಕೂಡ ಆಗಿರ್ಬೋದು. ಆದಷ್ಟು ಬೇಗ ಇದಕ್ಕೆಲ್ಲ ಪರಿಹಾರ ಸಿಗ್ಬೇಕು. ಬಡ ವರ್ಗದ ಜನರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗ್ಬಾರ್ದು. ಇದಕ್ಕೆಲ್ಲ ವಿಶೇಷವಾಗಿ ಸಂದರ್ಭ ಇಷ್ಟೊಂದು ಸಭೆಯಲ್ಲಿ ಇಷ್ಟೊಂದು ಜನಸಾಗರ ಸೇರಿದೆ. ಯಾಕಂತ ಕೇಳಿದ್ರೆ ಜನರಿಗೆ ಗೊತ್ತುಂಟು. ಒಂದೇ ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಕ್ಷ ಕಿ. ಗ್ರಾಮ ಪಂಚಾಯತಿನ ಸರ್ವ ಸದಸ್ಯರೇ, ಈ ಸಭೆಗೆ ಬರ್ತದೆ.
ಇಲ್ಲಿ 9/11 ಸಿಗ್ತಿಲ್ಲ, ಆದಷ್ಟು ಬೇಗ ಸರ್ಕಾರ ಗಮನ ತರಬೇಕು. ತುಂಬಾ ಸಮಸ್ಯೆಗಳುಂಟು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.